ನಮಸ್ಕಾರ ವೀಕ್ಷಕರೇ, ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಉಲ್ಲಾಸ್ ಶೆಟ್ಟಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಫೋರೆನ್ಸಿಕ್ ಮೆಡಿಸಿನ್, ಎಜೆ ಆಸ್ಪತ್ರೆ, ಮಂಗಳೂರು. ವ್ಯಕ್ತಿಗೆ ಆಗಿದೆ ಅಂತ ಏನಾದರೂ ಹೇಳಬಹುದಾ ಅಥವಾ ಹೇಳಬಾರ್ದಾ? ಇದು ನಮ್ಮ ಕಂಟ್ರೋಲ್ ಇಲ್ಲ. ಗವರ್ಮೆಂಟ್ ಒಂದು ಬಾಡಿ ಇದೆ, ಅದು ಝೋನಲ್ ಕೋಆರ್ಡಿನೇಟರ್ಸ್ ಅಂತ ಇದ್ದಾರೆ. ಅವರು ಅದನ್ನು ಕಂಟ್ರೋಲ್ ಮಾಡೋದು ಆ ವೇಟಿಂಗ್ ಲಿಸ್ಟ್ ಪ್ರಕಾರ ಯಾರಿಗೆ ಎಲ್ಲಿಗೆ ಹೋಗ್ಬೇಕು ಅಂತ. ಬೆಂಗಳೂರಿಂದ ಬರುವ ಟೀಮ್ ಅಲ್ಲಿ ಅವರು ಇರ್ತಾರೆ. ಸೊ ಅದನ್ನು ನಮ್ಮ ಹತ್ರ ಅಷ್ಟು ಓಪನ್ ಆಗಿ ಹೇಳುದಿಲ್ಲ ಅವರು, ಯಾಕಂದ್ರೆ ಇಟ್ಸ್ ಕಾನ್ಫಿಡೆನ್ಶಿಯಲ್. ಬಟ್ ಇಟ್ ಇಸ್ ಥ್ರೂ ದ ಗವರ್ಮೆಂಟ್ ಬಾಡಿ. ಝೋನಲ್ ಕೋಆರ್ಡಿನೇಟರ್ಸ್ ವಿಲ್ ಬಿ ಇದು ಅಲಾಟಿಂಗ್ ಇಟ್, ಯಾವ ಪೇಷಂಟ್ ಗೆ ಎಲ್ಲಿ ಯಾವ ಹಾಸ್ಪಿಟಲ್ ಹೋಗ್ಬೇಕು ಅಂತ ಹೇಳಿ. ಸೊ ಅದು ನಿಮ್ಗೂ ಗೊತ್ತಿಲ್ಲ ಅಂತ ಹೇಳ್ಬೋದು. ಈಗ ನಮ್ಗೆ ಪೇಷಂಟ್ ಹೆಸರು ಅಂತೂ ಅದು ಯಾರು ಏನು ಅಂತ ನಮ್ಗೆ ಗೊತ್ತಿಲ್ಲ. ಮತ್ತೆ ಅದನ್ನು ನಾವು ಅನ್ಲೆಸ್ ಪೇಷಂಟ್ ಪಾರ್ಟಿ ವಾಂಟ್ಸ್ ಇಟ್ ನಾವು ಕೇಳುವುದು ಸರಿಯಲ್ಲ. ಎಸ್ ಥ್ಯಾಂಕ್ ಯು. ಜಸ್ಟ್ ವಾಂಟೆಡ್ ಟು ಕ್ಲಿಯರ್ ಆನ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಬಿ ದೇರ್ ಡಾಕ್ಟರ್. ನಾನು ಮತ್ತೆ ನಿಮ್ಮಲ್ಲಿ ಸ್ವಲ್ಪ ಹೊತ್ತಲ್ಲಿ ಬರ್ತೇನೆ. ಡಾಕ್ಟರ್ ಉಲ್ಲಾಸ್, ನಾನು ನಿಮ್ಮ ಹತ್ರ ಬರ್ತಾ ಇದ್ದೇನೆ. ಏನಂತಂದರೆ, ದೇಹದಾನವನ್ನು ಮಾಡಿದ ನಂತರ ಅಪ್ಲಿಕೇಶನ್ ತಗೊಂಡು ಅದನ್ನು ಫಿಲ್ ಮಾಡಿ ಅದಕ್ಕೆ ಲೀಗಲ್ ಫಾರ್ಮ್ಯಾಲಿಟೀಸ್ಗಳೆಲ್ಲ ಏನೇನು ಅಂತ. ಈಗ ಒಬ್ಬ ವ್ಯಕ್ತಿ ಈಗ ನ್ಯಾಚುರಲ್ ಡೆತ್ ಆದರೆ, ಸಾಮಾನ್ಯವಾಗಿ ಡೆತ್ ಆದರೆ ಅದರಲ್ಲಿ ಏನು ಲೀಗಲ್ ಕಾಂಪ್ಲಿಕೇಶನ್ ಬರುವುದಿಲ್ಲ. ಅವರು ದೇಹವನ್ನು ಆರಾಮಾಗಿ ಕೊಡ್ಬೋದು, ದೇಹವನ್ನು ಕೊಡ್ಬೋದು. ಅದರ ಮತ್ತೆ ಜೊತೆಗೆ ಒಂದು ಮರಣದ ದೃಢೀಕರಣ ಪತ್ರ ಬೇಕಾಗ್ತದೆ. ಡಾಕ್ಟರ್ಸ್ ಯಾರ್ದು ಒಂದು ಮರಣ ದೃಢೀಕರಣ ಪತ್ರ ಅಷ್ಟೇ. ಇದು ದೇಹದಾನ ಅಂದ್ರೆ ಇದು ಅಂಗದಾನ ಅಲ್ಲ. ಅಂಗದಾನಕ್ಕೆ ತುಂಬಾ ಒಂದು ಲೀಗಲ್ ಬ್ಯಾರಿಯರ್ಸ್ ಇದಾವೆ. ಅದ್ರ ಬಗ್ಗೆ ನಾನು ಆಮೇಲೆ ಮುಂದೆ ಹೇಳ್ತೇನೆ. ಈಗ ಅದಕ್ಕೆ ಮುಂಚೆ ನಾನು ಸುದೇಶ್ ಅವರಿಗೆ ಮತ್ತೆ ಅವರ ಟೀಮ್ಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಪ್ರಥಮವಾಗಿ ಈ ಕರಾವಳಿ ಭಾಗದಲ್ಲಿ ಒಂದು ಮಾಡಿದ್ದಾರೆ. ನಮ್ಮವರೇ ಆದ್ರೂ ಸಹ ಅವ್ರನ್ನು ಸಹ ಹೇಳ್ಬೇಕಾಗ್ತದೆ, ಪರಿಚಯ ಮಾಡ್ಕೋಬೇಕಾಗ್ತದೆ. ಅವರು ನೀವು ಹೇಳಿದಾಗೆ ಕೆಲವು ಸಲ ಏನಾಗ್ತದೆ, ಪ್ರಥಮ ಚುಂಬನಂ ದಂತ ಭಗ್ನಂ. ಹೌದು. ಆದ್ರೆ ಇಲ್ಲಿ ನಮ್ಮ ಸುದೇಶ್ ಅವರ ಟೀಮ್ ಅವರ ಇದರಲ್ಲಿ ತಂಡದಲ್ಲಿ ಆತರ ಆಗ್ಲಿಲ್ಲ. ಪ್ರಥಮ ಸಲ ಅವರಿಗೆ ಯಶಸ್ಸು ಸಿಕ್ಕಿದೆ, ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತೇನೆ. ಆದ್ರೆ ಇನ್ನೊಂದಂದ್ರೆ ಶರಣರ ಗುಣವನ್ನು ಮರಣದಲ್ಲಿ ಕಾಣು ಅಂತ. ಈಗ ನಾವು ಬದುಕಿದ್ದಾಗ ಏನಾಗಿದೆ ಗೊತ್ತಿಲ್ಲ, ಬಟ್ ಸತ್ತ ನಂತರ ಈ ನಮ್ಮ ವಿಜಯ್ ಇವರು ಜೀವನ್ ವಿಜಯ್ ಅವರು ಡೆಫಿನೆಟ್ಲಿ ಮೃತ್ಯುಂಜಯ ಆಗಿದ್ದಾರೆ. ಸತ್ತು ಸಹ ಬದುಕಿದ್ದಾರೆ. ಗಾನವಿದ್ಯೆಯು ಲೇಸು ಮಾನವತಿ ಸತ್ತಿ ಲೇಸು ಲೋಕದಳು ದಾನಿಯೇ ಲೇಸ್ ಅಂದ ಸರ್ವಜ್ಞ. ಏನ್ ಡಾಕ್ಟ್ರೆ, ನಿಮ್ಮಂತ ಡಾಕ್ಟರ್ಗಳು ಬೇಕು. ಎಷ್ಟು ಚೆನ್ನಾಗಿ ಗಾದೆ ಮಾತುಗಳನ್ನ ಹೇಳ್ತೀರಾ, ಎಷ್ಟು ಚೆನ್ನಾಗಿ ಕವನಗಳ ಸಾಲುಗಳನ್ನ ನೀವು ಮತ್ತೆ ಮತ್ತೆ ಅದನ್ನ ಪುನರುಚ್ಚರಿಸ್ತೀರಾ. ಈಗ ನೀವ್ ಹೇಳಿದ್ರಿ ಶ್ರೇಷ್ಠ ದಾನ ಅಂತ ಹೇಳಿದ್ರು. ನಿಜವಾಗ್ಲೂ ಇದು ಶ್ರೇಷ್ಠ ದಾನ. ದಾನದಲ್ಲಿ ಶ್ರೇಷ್ಠ ದಾನ ಅಂಗದಾನ ಅಂತ ನಾನು ಹೇಳ್ತೇನೆ. ಅಲ್ಲ, ಮತ್ತೆ ಇನ್ನೊಂದು ಇಲ್ಲಿ ಕನ್ಫ್ಯೂಷನ್ ಇದೆ. ಸುದೇಶ್ ಡಾಕ್ಟರ್ ಸುದೇಶ್ ಬ್ರಿಂಗಿಂಗ್ ಇಂಟು ಯುವರ್ ಇನ್ಫಾರ್ಮೇಶನ್. ಸಾಕಷ್ಟು ಬ್ಯಾನರ್ಗಳೆಲ್ಲ ನೋಡಿದ್ದೇವೆ. ರಕ್ತದಾನ ಶ್ರೇಷ್ಠ ನಿಮ್ಮ ಒಬ್ಬರ ರಕ್ತ ಎಷ್ಟೋ ವ್ಯಕ್ತಿಗಳನ್ನ ಉಳಿಸಬಹುದು, ಅನ್ನದಾನ ಶ್ರೇಷ್ಠ ದಾನ, ವಿದ್ಯಾದಾನ ಶ್ರೇಷ್ಠ ದಾನ. ಈಗ ಯಾವ್ದು ಶ್ರೇಷ್ಠ ದಾನ ಅನ್ನೋದೇ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ನಾನು ಹೇಳೋದಾದ್ರೆ ಅಂಗದಾನವೇ ಶ್ರೇಷ್ಠ ದಾನ. ಹೌದಾ? ಹೌದು. ಏನಂತೀರಾ ನೀವು ಡಾಕ್ಟರ್? ಹೇಳೋದಾದ್ರೆ ಅಂಗದಾನವೇ ಶ್ರೇಷ್ಠ ದಾನ. ಯಾಕೆಂದ್ರೆ ಇಲ್ಲಿಯ ಮನಸ್ಥಿತಿ, ಪೇಷಂಟ್ ಅವರ ಮನೆಯವರ ಮನಸ್ಥಿತಿಯನ್ನು ನಾವು ಮೆಚ್ಚುವಂತದ್ದು. ಅದರಿಂದ ಅಂಗದಾನವೇ ಶ್ರೇಷ್ಠ ದಾನ ಅಂತ ನನಗೆ ಕಾಣ್ತದೆ. ಓಕೆ. ಎಸ್ ನೀವು ಮುಂದುವರಿಸಿ ಡಾಕ್ಟರ್. ಅದು ನೀವು ಯಾವ್ದೋ ಒಂದು ಕವನದ ಸಾಲನ್ನ ಅದೇ. ಸೊ ಸತ್ತ ನಂತರ ನಮ್ಮ ಸಾರ್ಥಕತೆಯನ್ನು ಪಡೆಯೋದು ಡೆಫಿನೆಟ್ಲಿ ಇದರಿಂದ ಆಗ್ತದೆ. ಸೊ ಈಗ ನಮ್ಮ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಕ್ಟ್ ಅಲ್ಲಿ ಈ ರಕ್ತವನ್ನು ಕನ್ಸಿಡರ್ ಮಾಡುದಿಲ್ಲ. ಯಾಕಂದ್ರೆ ಅದು ಮತ್ತೆ ರೀಪ್ರೊಡ್ಯೂಸ್ ಆಗ್ತದೆ. ಬೋನ್ ಮ್ಯಾರೋ ಆಗ್ಲಿ ಅಥವಾ ರಕ್ತ ಆಗ್ಲಿ, ಅಸ್ಥಿ ಮಜ್ಜೆ ಆಗ್ಲಿ ಅಥವಾ ರಕ್ತ ಆಗ್ಲಿ, ಅದರದ್ದನ್ನು ಕನ್ಸಿಡರ್ ಮಾಡುದಿಲ್ಲ. ಯಾಕಂದ್ರೆ ಅದು ರೀಜನರೇಟ್ ಆಗ್ತದೆ. ಈಗ ನಾವು ಡೊನೇಟ್ ಮಾಡಿದ್ರೆ ಮತ್ತೆ ರೀಜನರೇಟ್ ಆಗ್ತದೆ. ನಾನು ಇದುವರೆಗೆ ಒಂದು 11 ಬಾರಿ ಕೊಟ್ಟಿದ್ದೇನೆ. ನನ್ನದು ನೆಗೆಟಿವ್ ಬ್ಲಡ್ ಗ್ರೂಪ್. ಹಾಗೆ ಅದರಲ್ಲಿ ಏನು ತೊಂದರೆ ಇಲ್ಲ. ಅದು ಒಂದೇನು ದೊಡ್ಡ ವಿಷಯ ಅಂತ ಅಂದ್ಕೊಳ್ಳೋದಿಲ್ಲ. ಆದ್ರೆ ದೇಹವನ್ನು ಡೊನೇಟ್ ಮಾಡೋದು ಇದು ನಿಜವಾಗ್ಲೂ ಒಂದು ಕಷ್ಟದ ಪರಿಸ್ಥಿತಿ. ಯಾಕಂದ್ರೆ ಆ ಪರಿಸ್ಥಿತಿ ಆ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಒಂದು ಡಿಸಿಷನ್ ಅದು ತುಂಬಾ ಕಷ್ಟಕರವಾದದ್ದು. ಸೊ ಈಗ ನಮ್ಮಲ್ಲಿ ಕೊರತೆ ಎಷ್ಟು ಅಂತ ನಾನು ಆವಾಗಲೇ ಹೇಳಿದೆ, ತುಂಬಾ ಕೊರತೆ ಇದೆ. ರೇಷಿಯೋ ನೋಡೋದಕ್ಕೆ ಹೋದ್ರೆ ಹೌದೌದು. ಇನ್ನೊಂದು ಆಶ್ಚರ್ಯಕರ ಸಂಗತಿ, ನಾನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಲ್ಲಿ ಒಂದು ಸಣ್ಣ ಸ್ಟಡಿ ಪ್ರಕಾರ ಅದೇನ್ ಹೇಳ್ತದೆ ಅಂದ್ರೆ, ಈಗ ಕಿಡ್ನಿ ಡೊನೇಷನ್ ನೋಡುವಾಗ ಎಲ್ಲ ಕಡೆ ಹೆಂಗಸರು ಗಂಡಸರಿಗೆ ಡೊನೇಟ್ ಮಾಡ್ತಾ ಇದ್ದಾರೆ. ಹೆಂಡತಿ ಗಂಡನಿಂದ ಹೆಂಡತಿಗೆ ಬರೋದು ಕಡಿಮೆ. ಈಗ 90% ಕೇಸಸ್ ಅಲ್ಲಿ ನಾವು ನೋಡಿದಾಗ, ಕಿಡ್ನಿ ಏಮ್ಸ್ ಲಿಸ್ಟ್ ನಾವು ನೋಡಿದಾಗ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅದರಲ್ಲಿ ಏನಿರ್ತದೆ ಅಂದ್ರೆ 95% ಗಂಡಸರಿಗೆ ಹೋಗ್ತಾ ಇದೆ. ಹೆಂಗಸರಿಗೆ ಬರೋದು, ಗಂಡನಿಂದ ಹೆಂಡತಿಗೆ ಬರೋದು ತುಂಬಾ ಕಡಿಮೆ. ಹೆಂಡತಿಯಿಂದ ಗಂಡನಿಗೆ ಹೋಗ್ತಾ ಇದೆ. ಇದು ಒಂದು ತಾರತಮ್ಯದ ಮನೋಭಾವ ಅಂತ ಅನ್ಕೋತೆ, ಅಥವಾ ಸ್ವಾರ್ಥಿಗಳು, ಪುರುಷರ ಸ್ವಾರ್ಥಿ. ಈ ಸಮಾಜ ಸ್ವಲ್ಪ ಪುರುಷ ಸ್ವಾರ್ಥಿ ಅಂತ ಅನಿಸ್ತಾ ಇದೆ. ಸೊ ಇದು ಒಂದು ವಿಚಾರ.
ಎಸ್, ಈಗ ನಾನು ಇನ್ನೊಂದು ಕೇಳಬೇಕು, ನಂತರ ನಾನು ಡಾಕ್ಟರ್ ಸುದೇಶ್ ಹತ್ರ ಬರ್ತೇನೆ. ಈಗ ಅಂಗಾಂಗ ದಾನ ಅಥವಾ ದೇಹದಾನ ಅಥವಾ ಕಣ್ಣು ದಾನ, ಯಾವುದೇ ಒಂದು ದಾನವನ್ನು ಮಾಡಿದ ನಂತರ ನೇರವಾಗಿ ಹೋಗಿ ಫ್ಯಾಮಿಲಿಯವ್ರ ಹತ್ರ ಒಂದು ಮಾತನ್ನು ಹೇಳೋದು ಒಳ್ಳೆಯದು. ಹೌದೌದು. ಈಗ ನಮ್ಮ ಆ್ಯಕ್ಟ್ ಪ್ರಕಾರ ಈ ಆಥರೈಸೇಷನ್ ಲೆಟರ್ ಎಲ್ಲ ಉಂಟು. ಈಗ ನಾನು ನನ್ನ ದೇಹವನ್ನು ಕೊಡಬೇಕಂತ ಇದ್ದೇನೆ ಅಂತ ತಿಳ್ಕೊಳ್ಳಿ. ಆವಾಗ ಏನು ಮಾಡಬೇಕಾಗ್ತದೆ, ನಾನು ಒಂದು ಆಥರೈಸೇಷನ್ ಲೆಟರ್ ಎಲ್ಲ ಉಂಟು, ಅದ್ರ ಫಾರ್ಮ್ ನಮ್ಮ ಇಂಟರ್ನೆಟ್ ಅಲ್ಲಿ ಲಭ್ಯ ಐತೆ. ಈಗ 1994 ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಹಾಕಿದ್ದೆ, ಅದರಲ್ಲಿ ಫಾರ್ಮ್ಸ್ ಎಲ್ಲ ಸಿಗ್ತದೆ. ಆ ಫಾರ್ಮ್ಸ್ ಬರಿಬೇಕು. ನಾನು ನನ್ನ ಸತ್ತ ನಂತರ ನನ್ನ ಎಲ್ಲ ದೇಹದ ಭಾಗಗಳನ್ನು ದಾನ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಅಂತ. ಅದರಲ್ಲಿ 4 ಜನ ಸಿಗ್ನೇಚರ್ ಆಗಿ, ಅದರಲ್ಲಿ 2 ರಿಲೇಟಿವ್ಸ್ ಆಗಿರ್ಬೇಕಾಗ್ತದೆ. ಅವರು ಈ ಆಥರೈಸೇಷನ್ ಲೆಟರ್ ಅನ್ನ ಒಂದು ಮಾಡಿ ವೀಲ್ ತರ ಬರಿಬೇಕಾಗ್ತದೆ. ಒಂದು ವೇಳೆ ಸತ್ತ ನಂತರ ರಿಲೇಟಿವ್ಸ್ ಯಾರಾದ್ರೂ ಅಬ್ಜೆಕ್ಷನ್ ಹಾಕಿದ್ರೆ, ಇಲ್ಲ ನಮಗೆ ಧಾರ್ಮಿಕ ನೆಲೆಯಲ್ಲಿ ಅಥವಾ ಏನಾದ್ರೂ ಒಂದು ನೆಲೆಯಲ್ಲಿ ನಾವು ಕೊಡುದಿಲ್ಲ ಅಂತ ಹೇಳಿದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಓಕೆ, ಫೈನ್. ಎಸ್ ಡಾಕ್ಟರ್, ನಾನು ಮತ್ತೆ ನಿಮ್ಮ ಹತ್ರ ಡಾಕ್ಟರ್ ಸುದೇಶ್, ಐ ನೋ ಯು ಆರ್ ಪ್ರಿಟಿ ಬ್ಯುಸಿ, ನೀವು ಈಗ ಹೊರಡಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ನೀವು 1 ಗಂಟೆಗಳ ಕಾಲ ನಮ್ಮ ಜೊತೆ ಮಂಗಳೂರು ಸ್ಟುಡಿಯೋಗೆ ಬಂದು ಕೂತು ಯು ಹ್ಯಾವ್ ಗಿವನ್ ಅಸ್ ವೆರಿ ಡೀಟೇಲ್ಡ್ ಇನ್ಫಾರ್ಮೇಷನ್. ಮತ್ತು ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಯುವರ್ ಟೀಮ್, ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಯುವರ್ ಟೀಮ್, ಯು ಡನ್ ಅ ಗ್ರೇಟ್ ಜಾಬ್. ನೀವೊಂದು ಇತಿಹಾಸವನ್ನು ಬರೆದಿದ್ದೀರಾ. ಇವ್ರು ಹೇಳಿದ್ರು 96 ಅವ್ರ ಫ್ರೆಂಡ್ ಪ್ರಥಮವಾಗಿ ದೇಹದಾನವನ್ನು ಮಾಡಿದ್ರು ಅಂತ ಡಾಕ್ಟರ್ ಉಲ್ಲಾಸ್ ಅವರು ಹೇಳಿದರು. ಹಾಗೆ ಇನ್ನು ಯಾವತ್ತೂ ಕೂಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಅವಿಭಜಿತ ಕರಾವಳಿ ಭಾಗದಲ್ಲಿ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದು ಎಜೆ ಆಸ್ಪತ್ರೆಯವರು ಮತ್ತೆ ಈ ವೈದ್ಯರುಗಳು ಅಂತ ನಿಮ್ಮ ಹೆಸರು ಶಾಶ್ವತವಾಗಿ ಇತಿಹಾಸದ ಪುಟಗಳಲ್ಲಿ ಬರೆದಿಡ್ತದೆ. ಯು ಡನ್ ಅ ಗ್ರೇಟ್ ಜಾಬ್. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ವಿಶೇಷ ಕಾರ್ಯಕ್ರಮ ಸಾವು ನೀಡೋ ಸಾರ್ಥಕತೆ. ಈಗ ಒಂದು ಬ್ರೇಕ್, ನಂತರ ಕಾರ್ಯಕ್ರಮ ಮತ್ತೆ ಮುಂದುವರೆದು